ಮಂಗಳೂರು ನಗರದ ಮೊಟ್ಟಮೊದಲ ಸಂಭ್ರಮಾಚರಣೆಗಳ ತಾಣ ಸೆಲೆಬ್ರಿಕ್ಸ್ ದ ಸೆಲೆಬ್ರೇಷನ್ ಕೆಫೆ ಮಂಗಳೂರಿನ ಬೆಂದೂರುವೆಲ್ನ ಲೆಗಸಿ ಬಿಲ್ಡಿಂಗ್ನ 2ನೇ ಮಹಡಿಯಲ್ಲಿ ಶುಭಾರಂಭಗೊಂಡಿತು. ನೂತನ ಸೆಲೆಬ್ರಿಕ್ಸ್ ಸೆಲೆಬ್ರೇಷನ್ ಕೆಫೆಯನ್ನು ಮಂಗಳೂರಿನ ಮಾಸ್ಟರ್ ಶೆಫ್ ಮೊಹಮ್ಮದ್ ಆಶಿಕ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಂಗಳೂರು ನಗರಕ್ಕೆ ಇದೊಂದು ಹೊಸ ಯೋಜನೆಯಾಗಿದ್ದು, ಬರ್ತ್ಡೇ, ಆನಿವರ್ಸರಿ, ಬ್ರೈಡಲ್, ಬೇಬಿ ಶವರ್, ಫೇರ್ವೆಲ್ ಮೊದಲಾದ ಸಂಭ್ರಮಾಚರಣೆಗೆ ಅತ್ಯುತ್ತಮ ತಾಣವಾಗಿದೆ. ಮಂಗಳೂರಿನಂತಹ ನಗರಕ್ಕೆ ಈ ರೀತಿಯ ಸಂಭ್ರಮಾಚರಣೆಯ ತಾಣದ ಅಗತ್ಯವಿತ್ತು. ಇದನ್ನು ಸೆಲೆಬ್ರಿಕ್ಸ್ ಪೂರೈಸಿದೆ ಎಂದವರು ಶುಭ ಹಾರೈಸಿದರು. ಇನ್ನು ಸೆಲೆಬ್ರಿಕ್ಸ್ ಮಾಲಕಿ ನಗ್ಮಾ ಫರ್ವೀನ್ ಮಾತನಾಡಿ, ಸೆಲೆಬ್ರಿಕ್ಸ್ ಸೆಲೆಬ್ರೇಷನ್ ಕೆಫೆ ಯೋಜನೆ ವಿನೂತನವಾಗಿದ್ದು, ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಈ ಯೋಜನೆ ಮತ್ತು ಯೋಚನೆಯನ್ನು ಪರಿಚಯಿಸ್ತಾ ಇದ್ದೇವೆ. ಇಲ್ಲಿ ಸುಸಜ್ಜಿತ 2 ಕೊಠಡಿಗಳು, ದೊಡ್ಡ ಪರದೆಯ ಖಾಸಗಿ ಥಿಯೇಟರ್ ವ್ಯವಸ್ಥೆಗಳನ್ನು ಹೊಂದಿದೆ. ಇನ್ನು ಸಂಭ್ರಮಾಚರಣೆಗೆ ಕೊಠಡಿಯನ್ನು ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಸಿಂಗರಿಸಿಕೊಡಲಾಗ್ತಾ ಇದ್ದು, ಅಗತ್ಯವಿದ್ದರೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಡಲಾಗುವುದು. ಗ್ರಾಹಕ ಸ್ನೇಹಿ ಬಜೆಟ್ನಲ್ಲಿ ಸಂಭ್ರಮಾಚರಣೆಗಳನ್ನು ಅದ್ದೂರಿಯಾಗಿ ಆಚರಿಸುವ ವ್ಯವಸ್ಥೆ ಇಲ್ಲಿದ್ದು, ಜಿಲ್ಲೆಯ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದವರು ಹೇಳಿದರು. ಕಾರ್ಯಕ್ರಮದಲ್ಲಿ ಸೆಲೆಬ್ರಿಕ್ಸ್ ಸಂಸ್ಥೆಯ ಮಾಲಕರುಗಳಾದ ಮೊಹಮ್ಮದ್ ಆಸಿಫ್ ಅಬೂಬಕರ್, ಮೊಹಮ್ಮದ್ ಶಾಹಿಲ್, ಬದ್ರುದ್ದೀನ್, ಕಾರ್ಯಕ್ರಮ ನಿರೂಪಕಿ, ಸ್ಪಾರ್ಕಲ್ ಈವೆಂಟ್ಸ್ ಆ್ಯಂಡ್ ಡೆಕೋರ್ಸ್ ಮಾಲಕಿ ಸುಮಯ್ಯ ಶೇಖ್ ಮತ್ತಿತರರು ಉಪಸ್ಥಿತರಿದ್ದರು. I would like to congratulate Celebrate team. ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಯಾಕೆಂದರೆ ಈಗ ಮಂಗಳೂರಲ್ಲಿ ತುಂಬ ವೆಡ್ಡಿಂಗ್ ಸೀಸನ್ಸ್ ನಡೀತಾ ಇದೆ. ಸೊ ಸೆಲೆಬ್ರೇಷನ್ ಮಾಡಲಿಕ್ಕಿದ್ರೆ ಲೈಕ್ ಗ್ರೂಮ್ ಶವರ್, ಬ್ರೈಡಲ್ ಶವರ್, ಎನಿ ಅದರ್ ಒಕೇಶನ್ ಆಲ್ಸೋ. ಸೊ ಸೆಲೆಬ್ರೇಟ್ ಮಾಡಲಿಕ್ಕೆ ಇದೊಂದು ಸ್ಪಾಟ್ ತುಂಬಾ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಇದು ವೆರಿ ನ್ಯೂ ಫಾರ್ ದಿಸ್ ಫಾರ್ ಮ್ಯಾಂಗ್ಳೂರ್. ತುಂಬಾ ಖುಷಿ ಆಯಿತು ನನಗೆ ಇಲ್ಲಿ ಇನಾಗ್ರೇಟ್ ಮಾಡಿ. ಯಾವುದಾದ್ರೂ ಫಂಕ್ಷನ್ ಇರುವಾಗ, ಬ್ರೈಡಲ್ ಶವರ್, ಗ್ರೂಮ್ ಶವರ್ ಇರುವಾಗ ನಾವು ಸ್ಪಾಟ್ ಹುಡುಕ್ತೇವೆ. ಎಲ್ಲಿ ಆದರೆ ಬೀಚ್ ಸೈಡಲ್ಲಿ ಹೋಗಿ ಮಾಡ್ತೇವೆ, ಅಲ್ಲೇ ಮನವೊಲಿಗೆ ಮಾಡ್ತೇವೆ. ಸೊ ಇದು ತುಂಬ ಪ್ರೈವಸಿ ಇದೆ ನಮಗೆ. ಫ್ಯಾಮಿಲಿ ಒಟ್ಟಿಗೆ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಲ್ಸೋ ಫುಲ್ ಸೆಟಪ್ಸ್ ಇದೆ. ನಮ್ಗೆ ಸೆಟಪ್ಪಿಗೆ ಬೇರೆ ಕೊಡಬೇಕು ಅಂತಿಲ್ಲ, ಎವ್ರಿಥಿಂಗ್ ಇಸ್ ದೇರ್ ಇನ್ಕ್ಲೂಡೆಡ್ ಇನ್ ಒನ್ ಓನ್ಲಿ. ಸೊ ತುಂಬ ಖುಷಿ ಆಯಿತು ನನಗೆ ಇಲ್ಲಿ ಬಂದು. ಆ್ಯಕ್ಚುಲಿ ತುಂಬಾ ಇನ್ಸ್ಪಿರೇಷನ್ ಆಗಿದೆ. ಆ್ಯಕ್ಚುಲಿ ನಾನು ಮಾಡಿದ್ದ ಸ್ಟ್ರಗಲ್, ಆ್ಯಕ್ಚುಲಿ ತುಂಬ ಜನರಿದ್ದಾರೆ, ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದರೆ ಅವರ ಡ್ರೀಮನ್ನು ಉಂಟಲ್ಲ,
ಬಿಟ್ಟಾಗ್ತಾರೆ. ಅವ್ರು ಕಂಟಿನ್ಯೂ ಮಾಡೋದಿಲ್ಲ. ಮೇ ಬಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಮನೆಯಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಏನೂ ಆಗಿರ್ಬೋದು. ಸೊ ನಾನೆಂತ ಹೇಳೋದು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೋಡಿ, ಎಲ್ಲರಿಗೂ ಒಂದು ಹಾಬಿ ಅಂತ ಇದೆ ಪರ್ಸ್ನಲಾಗಿ. ಸೊ ನನ್ನ ಹಾಬಿ ಕುಕ್ಕಿಂಗ್. ಸೊ ನನಗೆ ಗೊತ್ತಿದೆ ನನ್ನ ಸ್ಟ್ರಗಲ್, ನನ್ನದು ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಹೇಗಿತ್ತು ಅಂತ. ಸೊ ಬಟ್ ನಾನು ಅದೇ ಹೇಳೋದು, ನಿಮಗೆ ಎಂಥದ್ರಲ್ಲಿ ಇಂಟ್ರೆಸ್ಟ್ ಇದೆ ನಿಮ್ಮದು ಹಾಬಿ, ಸೊ ಅದನ್ನೇ ಕಂಟಿನ್ಯೂ ಮಾಡಿ, ಬಟ್ ನೆವರ್ ಗಿವ್ ಅಪ್. ಯು ಶುಡ್ ವರ್ಕ್ ಹಾರ್ಡ್ ಫಾರ್ ದ್ಯಾಟ್. ಪಾರ್ಟ್ನರ್ಸ್ ಇದ್ದಾರೆ. ಸೊ ಹೀ ಈಸ್ ಲೈಕ್ ಮೈ ಬೆಸ್ಟ್ ಫ್ರೆಂಡ್, ಆರ್ ಮೋರ್ ದೆನ್ ಅ ಫ್ರೆಂಡ್, ಹೀ ಈಸ್ ಲೈಕ್ ಮೈ ಬ್ರದರ್. ಸೊ ನಿಮ್ಮದು ಮಾಸ್ಟರ್ ಶೆಫ್ ಫಿನಾಲಲ್ಲಿ ಸಹ ಅವರು ನನ್ನೊಟ್ಟಿಗೆ ಬಂದಿದ್ದರು. ಸೊ ಐ ವುಡ್ ಲವ್ ಟು ಕಂಗ್ರ್ಯಾಚುಲೇಟ್ ಹಿಮ್ ಆಲ್ಸೋ. ಆ್ಯಕ್ಚುಲಿ ಇವತ್ತಿಲ್ಲ ಅವರು, ಐ ಆಮ್ ಮಿಸ್ಸಿಂಗ್ ಹಿಮ್ ಅ ಲಾಟ್. ಸೊ ಐ ವಿಶ್ ಅವರು ಇಲ್ಲಿದ್ದರೆ ತುಂಬಾ ಚೆನ್ನಾಗಿತ್ತು. ಸೊ ಅವ್ರದ್ದು ಪಾರ್ಟ್ನರ್ಸ್ ಇದ್ದಾರೆ, ಇಲ್ಲಿ ಸಾಯಿಲ್ ಇದ್ದಾರೆ, ಆ್ಯಂಡ್ ನಗ್ಮಸ್ ಇದ್ದಾರೆ. ಸೊ ತುಂಬ ಖುಷಿ ಆಯಿತು. Domino's building, second floor, and this is Celebrix. First time in Mangalore. It's a private theater with celebration room, and we are offering all kind of service like birthday parties, anniversaries, groom to be, bride to be, any kind of celebrations, and also we are giving for binge watch, and there will be add-ons like fog entry and fire entries. So any kind of service is available. Anything can be customized. 1499, and the bigger room starts from 1999. There is 2 rooms, and the both rooms are different in looks. They can be customized also by your preference. It's like charges extra, or else there will be already decorated.